ಶ್ರೀರಮ ಸರಸ್ವತಿ ಸೇವಿತಾ ಶ್ರೀಲಲಿತಾ ವಾಮಯೇಹಂ ಶ್ರೀರಮ ಸರಸ್ವತಿ. ನೃತ್ಯವೆಂದರೆ ಕೇವಲ ದೇಹದ ಚಲನೆಯಲ್ಲ, ಅದು ಮೌನಕ್ಕೂ ಜೀವ ತುಂಬುವ, ಭಾವನೆಗಳಿಗೆ ಬಣ್ಣ ನೀಡುವ ಒಂದು ದೈವಿಕ ಕಲೆ. ಇದು ಮನುಷ್ಯ ಮತ್ತು ಪರಮಾತ್ಮನ ನಡುವಿನ ಅದೃಶ್ಯ ಸೇತುವೆಯಾಗಿದ್ದು, ಪಾದದ ಗೆಜ್ಜೆ ಸದ್ದು ಬ್ರಹ್ಮಾಂಡದ ಲಯಕ್ಕೆ ಸ್ಪಂದಿಸುವ ಒಂದು ಅದ್ಭುತ ಪ್ರಕ್ರಿಯೆಯಾಗಿದೆ. ಮಾತು ಸೋತಲ್ಲಿ ಮುದ್ರೆಗಳು ಮಾತನಾಡುತ್ತವೆ, ಕಣ್ಣುಗಳು ಕಾವ್ಯ ಬರೆಯುತ್ತವೆ. ಇಂತಹ ಶ್ರೇಷ್ಠ ಪರೆಯನ್ನ ಉಳಿಸಿ ಬೆಳೆಸುವಲ್ಲಿ ನೃತ್ಯ ಕಲಾವಿದರ ಪಾತ್ರ ಅನನ್ಯವಾದುದು. ಹತ್ತೂರಿನಲ್ಲಿ ಪ್ರಸಿದ್ಧಿ ಪಡೆದಿರುವ ಪುತ್ತೂರಿನ ಸಾಂಸ್ಕೃತಿಕ ಲೋಕದಲ್ಲಿ ತಮ್ಮದೇ ಆದ ವಿಶಿಷ್ಟ ಛಾಪನ್ನ ಮೂಡಿಸಿರುವವರು ಶ್ರೀ ಮೂಕಾಂಬಿಕಾ ಕಲ್ಚರಲ್ ಅಕಾಡೆಮಿಯ ನಿರ್ದೇಶಕರಾಗಿರುವ ವಿದ್ವಾನ್ ದೀಪಕ್ ಕುಮಾರ್. ತನ್ನ 17ನೇ ವಯಸ್ಸಿನಲ್ಲಿ 1996ರ ಜನವರಿ 12ರಂದು ಮಂಗಳೂರಿನ ಪುರಭವನದಲ್ಲಿ ಗೆಜ್ಜೆ ಕಟ್ಟಿ ಆರಂಭಿಸಿದ ಇವರ ಕಲಾ ಪಯಣ ಇದೀಗ 3 ದಶಕಗಳನ್ನ ಪೂರೈಸಿದ ಸಂಭ್ರಮದಲ್ಲಿದೆ. ಮಕ್ಕಳನ್ನ ಉತ್ತಮ ನೃತ್ಯ ಪಟುಗಳನ್ನಾಗಿಸಬೇಕು ಎನ್ನುವುದು ದೀಪಕ್ ಕುಮಾರ್ ಅವರ ತಂದೆ ಕಾರ್ಪೊರೇಷನ್ ಬ್ಯಾಂಕ್ನ ಉದ್ಯೋಗಿಯಾಗಿದ್ದ ಭವಾನಿ ಶಂಕರ ಆಚಾರ್ಯ ಮತ್ತು ತಾಯಿ ಶಶಿಪ್ರಭಾ ಅವರ ಆಸೆಯಾಗಿತ್ತು. ಅದರಂತೆ ಬಾಲ್ಯದಲ್ಲೇ ಗುರು ಅಂಬಳೆ ರಾಜೇಶ್ವರಿ ಅವರಲ್ಲಿ ನೃತ್ಯಾಭ್ಯಾಸವನ್ನ ಆರಂಭಿಸಿ, ನಂತರ ಶ್ರೀಮತಿ ನರ್ಮದಾ ಅವರಲ್ಲಿ ತಂಜಾವೂರು ಶೈಲಿ ನಾಟ್ಯವನ್ನ ಮತ್ತು ಉಳ್ಳಾಲ ಮೋಹನ್ ಕುಮಾರ್ ಅವರಿಂದ ಪಂದನಲ್ಲೂರು ಶೈಲಿ ನಾಟ್ಯದ ಕುರಿತು ಸಮಗ್ರ ತರಬೇತಿಯನ್ನ ಪಡೆದರು. ಜೊತೆಗೆ ಸಾವಿತ್ರಿ ಜಗನ್ನಾಥನ್, ಪ್ರಿಯದರ್ಶಿನಿ ಗೋವಿಂದ್, ಸಿವಿ ಚಂದ್ರಶೇಖರ್ ಮತ್ತು ಪದ್ಮಶ್ರೀ ಅಡೆಯರ್, ಕೆ ಲಕ್ಷ್ಮಣ್ ಮುಂತಾದ ದಿಗ್ಗಜ ಕಲಾವಿದರ ಗರಡಿಯಲ್ಲೂ ಪಳಗಿದವರು. ಶ್ರೀಮತಿ ವೀಣಾಮೂರ್ತಿ ವಿಜಯ್ ಮತ್ತು ಸಂಧ್ಯಾರಾಣಿ ಅವರ ಬಳಿ ಕೂಚಿಪುಡಿಯನ್ನ ಅಭ್ಯಾಸ ಮಾಡಿದ ಕಲಾವಲ್ಲಭ. ಭರತನಾಟ್ಯದ ಸೀನಿಯರ್ ಮತ್ತು ವಿದ್ವತ್ ಪರೀಕ್ಷೆಗಳಲ್ಲಿ ಶ್ರೇಷ್ಠ ಅಂಕಗಳೊಂದಿಗೆ ಉತ್ತೀರ್ಣರಾಗಿರುವ ಇವರು ಸಿಸಿಆರ್ಟಿ ರಾಷ್ಟ್ರೀಯ ಪ್ರತಿಭಾ ವೇತನದ ಪುರಸ್ಕೃತರೂ ಹೌದು. ಅವನಿಗೆ ಸಣ್ಣ ಮಗುವಿನಿಂದವೇ ಡ್ಯಾನ್ಸ್ ನೋಡುದು ಅಂದ್ರೆಲ್ಲ ಭಾರಿ ಖುಷಿ ಪಡ್ತಿದ್ದ. ಆಗೆಲ್ಲ ಟಿ ವಿ ಎಲ್ಲ ಇಲ್ಲ, ದೇವಸ್ಥಾನದಲ್ಲಿ ಜಾತ್ರೆ ಉತ್ಸವದಲ್ಲಿ ನೋಡಿದ್ರೆ ಎಲ್ಲ ಇಣಕಿ ನೋಡ್ತಿದ್ದ. ಇದರಲ್ಲಿ ನನಗೆ ಅವನಿಗೆ ಕಲಿಸಬೇಕು ಅಂತ ಆಸೆ ಆಗ್ತದೆ. ಅಂದರೆ ನಮ್ಮ ಕಾಲದಲ್ಲಿ ನಮಗೆ ಆಗಲಿಲ್ಲ, ಅವನಿಗೆ ಕಲಿಸಬೇಕು ಅಂತ ಹೇಳಿ ಇಷ್ಟಪಟ್ಟೆವು. ಅವನ ತಂದೆ ಅದಕ್ಕೆ ಪ್ರೋತ್ಸಾಹ ಕೊಟ್ಟು ಸೇರಿಸಿದ್ರು. ಮತ್ತು ಪ್ರತಿ ಕ್ಲಾಸಿಗೆ ನಾನು ಹೋಗ್ತಾ ಇದ್ದೆ, ಅವನೊಟ್ಟಿಗೆ ಹೋಗಿ ತರಗತಿ ಅವನಿಗೆ ಶುರುವಿನಿಂದವೇ ಈ ಎಕ್ಸ್ಟ್ರಾ ಕ್ಲಾಸು ಅಂತ ಹೇಳ್ತೇವಲ್ಲ, ಅದನ್ನೇ ಮಾಡಿಕೊಂಡು ಕಲಿಸ್ತಿದ್ದದು. ಮನೆಗೆ ಬಂದ ಕೂಡಲೇ ಅವನು ಕ್ಲಾಸಲ್ಲಿ ಏನು ಕಲಿತಿದ್ದ ಅದನ್ನು ಮಾಡಿ ನೆನಪು ಮಾಡಿಕೊಳ್ಬೇಕು. ಆ ಥರ ಮಾಡಿ ಅವನಿಗೆ ಆದಷ್ಟು ಸ್ವಲ್ಪ ಸಮಯದಲ್ಲಿ ಹೆಚ್ಚಿನ ಪಾಠ ಸಿಕ್ಕುವ ರೀತಿ ಮಾಡಿದೆವು. ಮತ್ತು 2 ವರ್ಷ ಆಗುವಾಗ ನಾವು ಆಗ ಸೋಮವಾರಪೇಟೆಯಲ್ಲಿದ್ದದ್ದು, ಅಲ್ಲಿಂದ ಪುತ್ತೂರಿಗೆ ಟ್ರಾನ್ಸ್ಫರ್ ಆದಮೇಲೆ ಅದೇ ಟೀಚರನ್ನು ಕರೆಸಿ ಇಲ್ಲಿ ಮುಂದುವರಿಸಿದೆವು. ಮತ್ತು 1 ವರ್ಷದಲ್ಲಿ ಅವನಿಗೆ ಸೆಂಟ್ರಲ್ ಗೌರ್ಮೆಂಟ್ ಸ್ಕಾಲರ್ಶಿಪ್ಪಿಗೂ ಟ್ರೈ ಮಾಡಿತು, ಅದು ಸೆಲೆಕ್ಟ್ ಆದ. ಜೊತೆಗೆ ಜೂನಿಯರು ಮಾಡಿಕೊಂಡ. ಆಮೇಲೆ 2 ವರ್ಷದಲ್ಲಿ ಸೀನಿಯರು ಮಾಡಿಕೊಂಡ. ಅಂದರೆ 8 ಆಗಿ 9ಕ್ಕೆ ಬರುವಾಗ ಸೀನಿಯರು ಮಾಡಿಕೊಂಡ. ಅಷ್ಟಾಗುವಾಗ ಇಲ್ಲಿ ಹತ್ತಿರದಲ್ಲೆಲ್ಲ ಕ್ಲಾಸು ಮಾಡಬೇಕು ಅಂತ ಹೇಳುವಾಗ ಟೀಚರ್ ಅವನನ್ನೇ ನೀನು ಮಾಡು ಅಂತ ಹೇಳಿಕೊಂಡು ಪ್ರೋತ್ಸಾಹ ಕೊಟ್ಟರು. ಅತ್ಯುತ್ತಮ ನಾಟ್ಯ ಪ್ರತಿಭೆಯಾಗಬೇಕೆಂಬ ಅದಮ್ಯ ಚಿಂತನೆಯೊಂದಿಗೆ 30 ವರುಷಗಳ ಹಿಂದೆ ಮಂಗಳೂರಿನಲ್ಲಿ ರಂಗ ಪ್ರವೇಶ ಕೈದ ದೀಪಕ್ ಕುಮಾರ್ ಅವರ ಕಲಾ ಪಯಣ ಅಲ್ಲಿಂದ ಇಲ್ಲಿನವರೆಗೂ ದಣಿವಿಲ್ಲದೆ ಸಾಗಿ ಬಂದಿದೆ. ವಿದ್ವಾನ್ ದೀಪಕ್ ಕುಮಾರ್ ನವ್ಯ ಚಿಂತನೆಯ ನೃತ್ಯ ಸಂಯೋಜಕ, ಕಥೆಗಳಿಗೆ ಜೀವ ತುಂಬುವ ಮಂತ್ರಗಾರ, ನೃತ್ಯವನ್ನೇ ನವ್ಯ ಕಾವ್ಯವಾಗಿಸಿದ ಸೃಜನಶೀಲ ಚೇತನ. ಕೇವಲ ಒಬ್ಬ ಕಲಾವಿದರಾಗಿ ಉಳಿಯದೆ ಶ್ರೀ ಮೂಕಾಂಬಿಕಾ ಕಲ್ಚರಲ್ ಅಕಾಡೆಮಿಯ ಮೂಲಕ ಪುತ್ತೂರಿನ ಸಾಂಸ್ಕೃತಿಕ ಪರಂಪರೆಗೆ ಅದ್ವಿತೀಯ ಕೊಡುಗೆಯನ್ನ ನೀಡಿದವರು. ಇವರ ಕಲಾ ಸಾಧನೆಯ ಬದುಕಿಗೆ ಜೊತೆಯಾಗಿ ಬಂದವರು ವಿದುಷಿ ಪ್ರೀತಿಕಲಾ ಅವರು. ಪತಿಗೆ ತಕ್ಕ ಸತಿಯಾಗಿ ಪತಿಯೊಂದಿಗೆ ಕಲಾರಾಧನೆಯನ್ನ ಮಾಡುತ್ತಿದ್ದಾರೆ. ಇವರ ಸುಂದರ ದಾಂಪತ್ಯದ ಕುರುಹಾದ ಪುತ್ರಿ ಮಾತಂಗಿಯು ಅಪ್ಪ ಅಮ್ಮನ ಹಾದಿಯಲ್ಲೇ ಮುನ್ನಡೆಯುತ್ತಿದ್ದಾಳೆ. ಸಹೋದರ ಗಿರೀಶ್ ಕುಮಾರ್ ಅವರು ಕೂಡ ಅಣ್ಣನ ಶಿಷ್ಯನಾಗಿ ನಾಟ್ಯ ಕ್ಷೇತ್ರದಲ್ಲಿ ಸಾಧನೆಗೈಯುತ್ತಿರುವ ಪ್ರತಿಭೆ. ದೀಪಕ್ ಸರ್ ಅವರನ್ನು ಮದುವೆ ಮುಂಚೆ ನಾನು ನೋಡಿದ್ದೇನೆ. ಯಾಕಂದರೆ ನಾನು ನನ್ನ ಗುರುಗಳಲ್ಲಿ
ವಿದುಷಿ ಶ್ರೀಮತಿ ಯಶಾ ರಾಮಕೃಷ್ಣ ಅವರಲ್ಲಿ ಕಲಿಬೇಕಾದ್ರೆ ಉಡುಪಿಯಲ್ಲಿ ನಮ್ಮ ಟೀಚರ್ ಕೃಷ್ಣ ಮಠದಲ್ಲಿ ಮಾಸಿಕ ನೃತ್ಯ ಮಾಲಿಕೆ ಅಂತ ನಡೆಸ್ಕೊಂಡು ಬರ್ತಾಯಿದ್ರು. ಅದರಲ್ಲಿ ಒಂದು ಬಾರಿ ದೀಪಕ್ ಸರ್ ಅವರ ಮೂಕಾಂಬಿಕಾ ಕಲ್ಚರಲ್ ಅಕಾಡೆಮಿ ತಂಡವನ್ನು ಕರೆಸಿದ್ರಲ್ಲಿ. ಆಗ ನಾವೆಲ್ಲ ಸಣ್ಣದಿರುವಾಗ ನೋಡಿದ್ವಿ. ದೀಪಕ್ ಸರ್ ತುಂಬ ಸೀರಿಯಸ್ ಆಗಿರುವಂಥವ್ರು. ಸೊ ನಮಗೆ ಹೆದರಿಕೆ, ತುಂಬ ಸ್ಟ್ರಿಕ್ಟ್ ಏನೋ ಸರ್ ಅಂತ, ಬರೀ ನಮಸ್ತೆ ಸರ್ ಅಂತ ಹೇಳಿ ನಾವು ಅಲ್ಲಿಂದ ಹೋಗ್ತಿದ್ವಿ. ಆಮೇಲೆ 2010ನೇ ಇಸ್ವಿಯಲ್ಲಿ ಅವರನ್ನೇ ನನ್ನ ಬಾಳ ಸಂಗಾತಿಯಾಗಿ ಪಡೆದದ್ದು. ನನ್ನ ಮದುವೆ ಬೇಕಾದರೆ ವಿದ್ವತ್ ಡ್ಯಾನ್ಸಲ್ಲಿ ಆಗಿತ್ತು. ಆಮೇಲೆ ಹೆಚ್ಚಿನ ನೃತ್ಯ ಅಭ್ಯಾಸವನ್ನು ನಾನು ಸರಲ್ಲೇ, ದೀಪಕ್ ಸರ್ ಅಂತ ನಾವು ಕರೆಯೋದು ಕ್ಲಾಸಲ್ಲಿ, ಸೊ ಅವರಲ್ಲಿ ಕಲೀಲಿಕ್ಕೆ ಪ್ರಾರಂಭ ಮಾಡಿದೆ. ನಮ್ಮ ಶೈಲಿ ಬೇರೆ, ನಾನು ಕಲಿತ ಶೈಲಿ ಬೇರೆ, ಮದುವೆಯಾಗಿ ಬಂದ ಮೇಲೆ ಇವರ ಗುರುಗಳ ಶೈಲಿ ಬೇರೆ. ಸರ್ ಕ್ಲಾಸಲ್ಲಿ ತುಂಬ ಸ್ಟ್ರಿಕ್ಟ್, ಸ್ವಲ್ಪ ಹೆಂಡತಿಗೆ ಇನ್ನೊಂಚೂರು ಜಾಸ್ತಿಯೇ ಸ್ಟ್ರಿಕ್ಟ್ ಏನು. ಸೊ ಪ್ರಾರಂಭದ ಒಂದು ದಿನಗಳಲ್ಲಿ ತುಂಬ ಕಷ್ಟಪಟ್ಟಿದ್ದೇನೆ. ಯಾಕಂದರೆ ನನ್ನ ಮೂಲ ಶೈಲಿಯಲ್ಲಿ ಸ್ವಲ್ಪ ನಿಧಾನವಾಗಿತ್ತು. ಅದೇ ಅಂಗಶುದ್ಧವಾಗಿಯೇ ಕಲ್ತಿದ್ದೇನೆ. ಯಾಕಂದರೆ ನನ್ನ ಗುರುಗಳ ಶೈಲಿ ತುಂಬ ಅಂಗಶುದ್ಧಿಯಿಂದ ಕೂಡಿತ್ತು. ನನ್ನನ್ನು ಚಂದ ಮಾಡಿ ಟ್ರೈನ್ ಮಾಡಿದ್ದಾರೆ ನನ್ನ ಗುರುಗಳು. ಆದರೆ ಆ ವೇಗ, ಆ ಶೈಲಿಯಲ್ಲಿ ವ್ಯತ್ಯಾಸಗಳು, ಅದನ್ನು ಸ್ವಲ್ಪ ಟೈಮ್ ತಗೊಂಡಿತು. ಆಗ ಸರ್ ಕೈಯಲ್ಲಿ ತುಂಬ ಬೈಗಳು ತಿಂತಿದ್ದೆ ನಾನು. ಹೆಂಡತಿ ಹೇಳಿ ಯಾವ ಒಂದು ಮುಲಾಜಿರಲಿಲ್ಲ. ಸ್ವಲ್ಪ ಜಾಸ್ತಿ, ಮಕ್ಕಳಿಗಿಂತ ಜಾಸ್ತಿಯೇ ಬೈದಿದ್ದಾರೆ. ಆಮೇಲೆ ಸಾಧಾರಣ ನಾವೊಂದು 2012ರ ಅಂದಾಜಿಂದ ನಾವಿಬ್ಬರು ಯುಗಳ ನೃತ್ಯ ಅಂದರೆ ಡ್ಯುಯೆಟ್ ಅಂತ ಏನು ಹೇಳ್ತಾರೆ, ಅದನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ಯಾಕಂದರೆ ಅಲ್ಲಿವರೆಗೆ ನನಗೆ ಆ ಶೈಲಿಗೆ ಅಡಾಪ್ಟ್ ಆಗಲಿಕ್ಕೆ ಸ್ವಲ್ಪ ಟೈಮ್ ತಗೊಂಡದ ಮೇಲೆ ನಾವಿಬ್ಬರು 2012ರಿಂದ ಯುಗಳ ನೃತ್ಯ ಪ್ರಾರಂಭ ಮಾಡಿದ್ವಿ. ಅನೇಕ ಪ್ರತಿಷ್ಠಿತ ವೇದಿಕೆಯಲ್ಲಿ ನಾವು ಯುಗಳ ನೃತ್ಯ ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ. ಹೆಚ್ಚಿನ ನಮ್ಮ ಮಕ್ಕಳು ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿದಲ್ಲದೆ ಹೆಚ್ಚಿನ ವಿದ್ಯಾರ್ಥಿಗಳು ಶಿಷ್ಯವೇತನ, ರಾಜ್ಯ ಶಿಷ್ಯವೇತನ, ರಾಷ್ಟ್ರ ಅಂದರೆ ಕೇಂದ್ರ ಸರ್ಕಾರದ ಶಿಷ್ಯವೇತನ ಸಹ ಪಡೆದಿದ್ದಾರೆ. ಅನೇಕ ವಿದ್ಯಾರ್ಥಿಗಳು ದೂರದರ್ಶನದ ಶ್ರೇಣೀಕೃತ ಕಲಾವಿದರಾಗಿದ್ದಾರೆ. ಇನ್ನು ಅನೇಕ ವಿದ್ಯಾರ್ಥಿಗಳು ವಿದ್ವತ್ ಹಂತದ ಪರೀಕ್ಷೆಯನ್ನು ಮುಗಿಸಿ ಕೆಲವರು ತರಗತಿಗಳನ್ನು, ತಮ್ಮ ಶಾಖೆಗಳನ್ನು ಮಾಡ್ತಾ ಇದ್ದಾರೆ. ಅದೇ ಖುಷಿ ನಮಗೆ. ಏನಂದರೆ ಈ ಒಂದು ಕಲಿತ ವಿದ್ಯೆಯನ್ನು ಅಲ್ಲಿಗೆ ಬಿಡದೆ ಅದನ್ನು ಮುಂದುವರಿಸಿ ಇನ್ನೂ ಮುಂದಿನ ಮಕ್ಕಳಿಗೆ ಕಲಿಸುವ ಕಾಯಕದಲ್ಲಿ ಕೆಲವು ವಿದ್ಯಾರ್ಥಿಗಳು ತೊಡಗಿದ್ದಾರೆ. ಮೂಕಾಂಬಿಕಾ ಕಲ್ಚರಲ್ ಅಕಾಡೆಮಿಯ ಮೂಲಕ ವಿದ್ವಾನ್ ದೀಪಕ್ ಕುಮಾರ್, ವಿದುಷಿ ಪ್ರೀತಿಕಲಾ ದಂಪತಿಗಳಿಬ್ಬರು ಸೇರಿಕೊಂಡು ಸಂಸ್ಥೆಯ ಮೂಲಕ ಸಾವಿರಾರು ಸೃಜನಶೀಲ ಪ್ರತಿಭೆಗಳನ್ನ ಕಲಾ ಕ್ಷೇತ್ರಕ್ಕೆ ಅರ್ಪಿಸಿದ್ದಾರೆ. ಇವರ ಮೂಲಕ ರಾಮಾಯಣ, ಕೃಷ್ಣಲೀಲೆ, ದೇವಿ ಮಹಾತ್ಮೆ, ಪವನಗಂಗಾ, ಅಜೇಯ ಬಾಹುಬಲಿ, ಜೈನ ಪಂಚಕಲ್ಯಾಣ, ನವವಿಧ ಭಕ್ತಿ, ಯೇಸು ಜನನ, ಅಷ್ಟಲಕ್ಷ್ಮಿ, ತಾಯಿ ದೇಯಿ ವೈದ್ಯತೆಯ ಜೀವನ ಚರಿತ್ರೆ ತಿಳಿಸುವ ಗೆಜ್ಜೆಗಿರಿತ ಬೊಳ್ಪು, ದೇಯಿ ವೈದ್ಯತೆ ಸೇರಿದಂತೆ ಹಲವಾರು ಪ್ರಶಂಸಿತ ನೃತ್ಯ ನಾಟಕಗಳು ಮೂಡಿಬಂದಿವೆ. ಕೊಲ್ಲೂರು ಶ್ರೀ ಮೂಕಾಂಬಿಕೆ ಇವರ ಪ್ರಮುಖ ಸೃಜನಶೀಲ ಶಿಖರವಾಗಿ ವಿಶೇಷ ಪ್ರಶಂಸೆಗಳನ್ನು ಪಡೆದಿದೆ. ಕೆಲವು ನೃತ್ಯ ರೂಪಕಗಳು 100ಕ್ಕೂ ಅಧಿಕ ಯಶಸ್ವಿ ಪ್ರದರ್ಶನಗಳನ್ನು ಕಂಡಿವೆ. ಜೊತೆಗೆ ಅನೇಕ ಕಡೆಗಳಲ್ಲಿ ಮೂಕಾಂಬಿಕಾ ಕಲ್ಚರಲ್ ಅಕಾಡೆಮಿಯ ಶಾಖೆಗಳ ಮೂಲಕ ಗ್ರಾಮೀಣ ಭಾಗದ ಪ್ರತಿಭೆಗಳಿಗೂ ತರಬೇತಿ ನೀಡುವ ಕೆಲಸ ನಡೆಯುತ್ತಿದೆ. ಮೂಕಾಂಬಿಕಾ ಕಲ್ಚರಲ್ ಅಕಾಡೆಮಿಯಲ್ಲಿ ದೀಪಕ್ ಸರ್ ಅಂಡರಲ್ಲಿ ಸುಮಾರು 25 ವರ್ಷದಿಂದ ನೃತ್ಯಾಭ್ಯಾಸವನ್ನ ಮಾಡ್ತಾ ಇದ್ದೇನೆ. ಈ ಒಂದು ಮೂಕಾಂಬಿಕಾ ಕಲ್ಚರಲ್ ಅಕಾಡೆಮಿಯಲ್ಲಿ ವಿದ್ಯಾರ್ಥಿನಿ ಅಂತ ಹೇಳೋದಕ್ಕಿಂತಲೂ ಈ ಕುಟುಂಬದ ಒಂದು ಭಾಗ ಅಂತ ಹೇಳ್ಕೊಳ್ಳಿಕ್ಕೆ ತುಂಬಾ ಖುಷಿ ಪಡ್ತೇನೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಸೇರಿದಾಗದಿಂದ ಇವತ್ತಿನ ತನಕ ನಾವು ಪ್ರತಿಯೊಂದು ವಿಷಯಗಳನ್ನ ಪ್ರತಿದಿನ ಗುರುಗಳಿಂದ ಇರ್ಬೋದು ಅಥವಾ ಸಂಪೂರ್ಣ ಅವರ ಪೂರ್ತಿ ಕುಟುಂಬದಿಂದ ಪ್ರತಿಯೊಂದು ವಿಷಯಗಳನ್ನು, ಹೊಸ ಹೊಸ ವಿಷಯಗಳನ್ನ ದಿನಾ ಕಲಿತಾ ಇದ್ದೇವೆ. ನೃತ್ಯವನ್ನ ಕಲೀಲಿಕ್ಕೆ ಅಂತ ಹೇಳಿ ಬಂದಂತಹ ವಿದ್ಯಾರ್ಥಿಗಳು ನಾವು.
ಆದ್ರೆ ನೃತ್ಯದ ಜೊತೆಗೆ ಸಂಪೂರ್ಣವಾಗಿ ನಾವು ಹೇಗೆ ಬೆಳಿಬೇಕು, ನಮ್ಮ ವ್ಯಕ್ತಿತ್ವ ಹೇಗೆ ಬೆಳಿಬೇಕು ಅಂತ ಹೇಳುವಂತದನ್ನ ತೋರಿಸ್ಕೊಟ್ಟಂತಹ ಸಂಸ್ಥೆ ಅಂತ ಹೇಳಲಿಕ್ಕೆ ತುಂಬಾ ಹೆಮ್ಮೆ ಪಡ್ತೇನೆ. ಈ ಸಂಸ್ಥೆಯಲ್ಲಿ ಬಂದು ಸೇರಿದ ಮೇಲೆ ನನ್ನ ಜೂನಿಯರ್, ಸೀನಿಯರ್, ವಿದ್ವತ್ ಎಕ್ಸಾಮ್ಗಳನ್ನ ಮುಗಿಸ್ಕೊಂಡೆ. ನನ್ನದೇ ಒಂದು ಶಾಖೆಯನ್ನ ಮಾಡ್ಲಿಕ್ಕೆ ಸರ್ ಪ್ರೋತ್ಸಾಹವನ್ನ ನೀಡಿದ್ರು. ಆ ಶಾಖೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ಲಿಕ್ಕೂ ಈಗ ಪ್ರೋತ್ಸಾಹಗಳನ್ನ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಒಂದು ಕಾರ್ಯಕ್ರಮಗಳನ್ನ ಹೇಗೆ ಮಾಡಬೇಕು ಅಂತ ಹೇಳಿ ನಮ್ಮನ್ನ ಸಂಪೂರ್ಣವಾಗಿ ಬೆಳೆಸಿದಂತಹ ಒಂದು ಗುರುಗಳು ಹಾಗೂ ಸಂಸ್ಥೆ. ನಾನು ಕಳೆದ 8 ವರ್ಷದಿಂದ ಈ ಅಕಾಡೆಮಿಯಲ್ಲಿ ನೃತ್ಯಾಭ್ಯಾಸವನ್ನು ಮಾಡುತ್ತಿದ್ದೇನೆ. ಫಸ್ಟ್ ಆಫ್ ಆಲ್ ನಾನೆಂತ ಹೇಳಬೇಕಿದ್ದೇನೆ ಅಂದರೆ, ನನಗೆ ದೀಪಕ್ ಸರ್ ಅಂತ ಗುರುಗಳು ಸಿಕ್ಕಲಿಕ್ಕೆ ನಾನು ತುಂಬ ಪುಣ್ಯವಂತಳಾಗಿದ್ದೇನೆ. ಯಾಕೆಂದರೆ ಅವರು ಕಲಿಸುವ ರೀತಿ ಆಗಲಿ, ಅಷ್ಟೇ ಅಲ್ಲದೆ ಇಲ್ಲಿಗೆ ಬಂದ ನಂತರ ನಾನು ತುಂಬ ಅಂದರೆ ನಮ್ಮ ಕಲ್ಚರನ್ನು ನಾವು ಹೇಗೆ ನೋಡಬೇಕು ಎಲ್ಲ ನಮಗೆ ಅರ್ಥ ಆಗಿದೆ. ಒಂದು ಬೊಟ್ಟು ಹಾಕೋದಾಗಿರಲಿ, ಮುಂಚೆ ನಾನು ಯಾವತ್ತೂ ಚಿಕ್ಕ ಚಿಕ್ಕ ಬೊಟ್ಟು ಹಾಕ್ತಿದ್ದೆ, ಆದರೆ ಇಲ್ಲಿಗೆ ಬಂದ ನಂತರ ದೊಡ್ಡ ಬೊಟ್ಟು ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದು ಬಳೆ ಆಗಲಿ, ಒಂದು ಸರ ಆಗಲಿ, ಎಲ್ಲ ನಮ್ಮ ಕಲ್ಚರ್ ಬಗ್ಗೆ ತುಂಬ ಇಲ್ಲಿ ನಮಗೆ ಹೇಳಿಕೊಡ್ತಾರೆ. ನೃತ್ಯಾಭ್ಯಾಸದ ಒಟ್ಟಿಗೆ ನಮ್ಮ ಸಂಸ್ಕೃತಿ ಆಗಲಿ, ನಮ್ಮ ಆ ಕಲ್ಚರ್ ಎಲ್ಲ ನಮಗೆ ತುಂಬ ಒಂದು ಜ್ಞಾನವನ್ನು ಒದಗಿಸ್ತಾರೆ ಇಲ್ಲಿ. ಹಾಗೂ ತುಂಬ ನಮ್ಮ ಗುರುಗಳಂದರೆ ತುಂಬ ಸಪೋರ್ಟಿವ್ ಆಗಿ ನಮಗೆ ಒಂದು ಮೋಟಿವೇಶನ್ ಕೊಡ್ತಾರೆ. ಆ ಸಪೋರ್ಟ್ ನಮಗೆ ಕೊಡ್ತಾರೆ. ನಾವು ಯಾವುದೇ ಒಂದು ಇದನ್ನು ಕಾರ್ಯವನ್ನು ಮಾಡಬೇಕಿದ್ರೆ ನಮಗೆ ತುಂಬ ಒಂದು ಸಪೋರ್ಟಿಂದ ಅವರು ನಮಗೆ ಹೆಲ್ಪ್ ಮಾಡ್ತಾರೆ. ನಾನಿಲ್ಲಿ ಒಂದು 5 ವರ್ಷದ ಮುಂಚೆ ಜಾಯಿನ್ ಆದದ್ದು. ಆವಾಗ ದೀಪಕ್ ಸರ್ ಯಾವ ಥರ ಇದ್ರೋ ಸ್ಟಿಲ್ ಈಗ ಕೂಡ ಹಾಗೆ ಇದ್ದಾರೆ. ಅವರಲ್ಲಿ ಚೇಂಜಸ್ ಅಂತ ನಾನು ನೋಡಲಿಲ್ಲ. ಕ್ಲಾಸಲ್ಲಿ ಮಾತ್ರ ದಿ ಬೆಸ್ಟ್ ಸರ್, ಅದರಲ್ಲಿ 2 ಮಾತಿಲ್ಲ. ನನ್ನ ಮಗಳಲ್ಲಿಯೂ ತುಂಬ ಇಂಪ್ರೂವ್ಮೆಂಟ್ಸ್ ನೋಡಿದ್ದೇನೆ ನಾನು. ಆಮೇಲೆ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡೋದ್ರಲ್ಲಿ ಆಗಿರ್ಬೋದು, ಅವರೊಂದು ಕಲ್ಚರಲ್ಲಿಗೆ ತುಂಬ ಮಹತ್ವ ಕೊಡೋದಾಗಿರ್ಬೋದು, ಎಲ್ಲ ವಿಷಯದಲ್ಲೂ ದಿ ಬೆಸ್ಟ್ ಅಂತ ಹೇಳ್ತೇನೆ. ಎಲ್ಲ ಕಡೆ ಒಂದೇ ರೀತಿಯ ಕೊರಿಯೋಗ್ರಾಫಿಂಗ್ ಮಾಡ್ತಾ ಇರಲ್ಲ, ಒಂದೊಂದು ಕಡೆ ಬೇರೆ ಬೇರೆ ರೀತಿಯ ಕೊರಿಯೋಗ್ರಾಫಿಂಗ್ ಮಾಡ್ತಾ ಇರ್ತಾರೆ. ಅಂದರೆ ಅದರಿಂದ ನಮ್ಮ ಮಕ್ಕಳು ತುಂಬ ಕಲೀಲಿಕ್ಕೆ ಹೆಚ್ಚು ಅವಕಾಶ ಸಿಗ್ತದೆ. ಯಾಕಂದರೆ ದಿನ ಬೇರೆ ಬೇರೆ ರೀತಿಯಲ್ಲಿ ಕಲೀಲಿಕ್ಕಾಗ್ತದೆ. ಅದು ನಮ್ಮ ಸಂಸ್ಕೃತಿಯ ಬಗ್ಗೆ ಆಗಲಿ, ಎಲ್ಲದರ ಬಗ್ಗೆ ಕಲೀಲಿಕ್ಕೆ ಒಂದು ಅವಕಾಶ ಇದೆ. ಸರ್ ಅವ್ರ ಮಕ್ಕಳನ್ನು ಹೇಗೆ ಕಳಿಸುವ ರೀತಿ ಎಲ್ಲ ತುಂಬ ಒಳ್ಳೆಯದಿದೆ ಸರ್ ಕಳಿಸುವಂಥದ್ದು. ಅದಕ್ಕೋಸ್ಕರ ನಾವು ಇದನ್ನೇ ಚೂಸ್ ಮಾಡಿದ್ದೀವಿ. ನಾನು ಕಾವಿನಿಂದ ಬರ್ತಾ ಇರುವಂಥದ್ದು. ನಾನು ಫಸ್ಟಿಗೆ ಅವರ ವಿದ್ಯಾರ್ಥಿಯಲ್ಲಿ ಫೋನ್ ಮಾಡಿ ಕೇಳಿದೆ, ನನ್ನ ಮಗುವಿಗೆ ಒಂದು ನೃತ್ಯ ಕ್ಲಾಸ್ ತರಗತಿ ಆಗ ಕಾವಲ್ಲಿ ಉಂಟು, ನೀವು ಅಲ್ಲಿ ಜಾಯ್ನ್ ಆಗಿ ಅಂತ ಹೇಳಿ. ಅಷ್ಟೊತ್ತಿಗೆ ನಾನು ನನ್ನ ಮಗಳನ್ನು ಸುಗಮ ಸಂಗೀತಕ್ಕೆ ಆದಿತ್ಯವಾರ ಬ್ಯಾಚಿಗೆ ಸೇರಿಸಿದ್ದೆ. ಅಂದರೆ ಸಣ್ಣ LKGಯಲ್ಲಿದ್ಲು, ಉಚ್ಚಾರದ ಸ್ಪಷ್ಟತೆ ಬೇಕಾಗಿ ಸೇರಿಸಿದ್ದೆ. ಆಗ ನನಗೆ ಆ ಕ್ಲಾಸ್ ಆಗೋದಿಲ್ಲ, ಹಾಗೆ ಇಲ್ಲಿ ಶುಕ್ರವಾರ ಮತ್ತು ಶನಿವಾರ ನಮ್ಮ ಸರ್ ಹೇಳಿಕೊಡ್ತಾರೆ, ತುಂಬ ಒಳ್ಳೆ ರೀತಿಯಲ್ಲಿ ಹೇಳಿಕೊಡ್ತಾರೆ ಅಂತ ತಿಳಿಸಿದರು. ಸೊ ನಾನು ಹಾಗೆ ಅವಳನ್ನು ಇಲ್ಲಿ ಸೇರಿಸಿದ ಮೇಲೆ ನನಗೆ ಗೊತ್ತಾಯಿತು, ಅಂದರೆ ಇಲ್ಲಿ ನೃತ್ಯ ತರಗತಿಯನ್ನು ಎಲ್ಲ ಕಡೆ ಕಲಿಸ್ತಾರೆ, ಆದರೆ ಇಲ್ಲಿ ನೃತ್ಯದ ಜೊತೆಯಲ್ಲಿ ಆ ಸಂಸ್ಕಾರ, ಅಂದರೆ ಹಿರಿಯರಿಗೆ ಕೊಡುವಂತಹ ಗೌರವ, ಆಮೇಲೆ ಒಂದು ಪುರಾತನ ಸಂಸ್ಕೃತಿ, ಅಂದರೆ ಗುರುಕುಲದ ಮಟ್ಟದ ಒಂದು ವಿದ್ಯಾಭ್ಯಾಸವನ್ನು ನಾನು ಇಲ್ಲಿ ಗುರುತಿಸಿದೆ. ಮತ್ತು ನಾನು ಪ್ರತಿನಿತ್ಯ ಮಗುವಿನ ಜೊತೆ ಇಲ್ಲಿ ಬರ್ತಾ ಇದ್ದೇನೆ. ಅದನ್ನು ಅಂದರೆ ನಾವು ಇವತ್ತು ಶಾಲೆಗೆ ಮಕ್ಕಳನ್ನು ಕಲಿಸ್ತಾ ಇದ್ದೇವೆ, ಅಂದರೆ ಆಂಗ್ಲ ಒಂದು ಮಾಧ್ಯಮಕ್ಕೆ ವ್ಯಾಮೋಹಕ್ಕೆ ಒಳಗಾಗಿ ಇವತ್ತು ನಾವು ಮಕ್ಕಳನ್ನೆಲ್ಲ, ಅಂದರೆ ಈಗಿನ ಮಕ್ಕಳಿಗೆ ಒಂದು ಹಿರಿಯರಿಗೆ ಗೌರವ ಕೊಡೋದು, ಗುರುಗಳಿಗೆ ಹೇಗೆ ನಾವು ಒಂದು ಗೌರವ ಕೊಡೋದು, ಇದು ಯಾವ ವಿಷಯ ಇವತ್ತು ಮಕ್ಕಳಿಗೆ ನಮ್ಮ ಶಾಲೆಗಳಲ್ಲಿ ಸಿಗ್ತಾ ಇಲ್ಲ. ಇಲ್ಲಿ ಬಂದ ಮೇಲೆ ನನಗೆ ಅನುಭವ ಆಯಿತು, ಆ ಮಗುವಿಗೆ ಎಲ್ಲ ರೀತಿಯ ಸಂಸ್ಕಾರಗಳು, ಒಂದು ಪ್ರಾರಂಭದಲ್ಲಿ ದೇವರ ಸ್ಮರಣೆ ಮಾಡುವಂಥದ್ದು, ಆಮೇಲೆ ಕೆಲವೊಂದು ಶ್ಲೋಕಗಳನ್ನು ಹೇಳುವಂಥದ್ದು, ಆ ನಂತರ ನೃತ್ಯವನ್ನು ಕಲಿಸುವಾಗ ಒಂದು ಬ್ಯಾಚಿಂದ ಇನ್ನೊಂದು ಬ್ಯಾಚ್, ಆ ಮಕ್ಕಳು ಒಂದು ಬ್ಯಾಚ್ ಕಲಿಸಿದ ನಂತರ ಅವರು ಇನ್ನೊಂದು ಬ್ಯಾಚಿನ ಮಕ್ಕಳನ್ನು ಕೂತ್ಕೊಂಡು ನೋಡುವಂಥದ್ದು, ಆ ಒಂದು ಶಿಸ್ತು, ನಿಯಮ, ಆ ಗೌರವ ಎಲ್ಲ ಈ ಒಂದು ಮೂಕಾಂಬಿಕಾ ನೃತ್ಯ ಅಕಾಡೆಮಿಯಲ್ಲಿ ನಾನು ತಿಳ್ಕೊಂಡಂತ. ಪ್ರಥಮವಾಗಿ ನನ್ನ ಮಗಳು ಭರತನಾಟ್ಯ ಅಭ್ಯಾಸ ಮಾಡಿರುವಂಥದ್ದು ಸುಧಾನ ಶಾಲೆಯಲ್ಲಿ. ಸೊ ಸುಧಾನ ಶಾಲೆಯಲ್ಲಿ ಅವಳಿಗೆ ಒಂದು ಕ್ಲಾಸ್ ಮಾತ್ರ, ಒಂದು ತರಗತಿ ಮಾತ್ರ ಅವಳಿಗೆ ಸಿಗ್ತಾ ಇತ್ತು. ಆದರೂ ನನ್ನ ಮನಸ್ಸಿಗೆ ಒಂದು ಆಲೋಚನೆ ಹೊಳೆಯಿತು, ನನ್ನ ಮಗಳು ಇನ್ನೂ ಕೂಡ ಅದರಲ್ಲಿ ಬೆಳೆಸಬೇಕು, ಆಸಕ್ತಿ ಬೆಳೆಸಬೇಕು, ಮುಂದಕ್ಕೆ ಅವಳು ಅದರಿಂದ ಒಳ್ಳೆಯ ರೀತಿಯ ಸಂಸ್ಕೃತಿಯನ್ನು ಬೆಳೆಸ್ತಾ ಹೋಗಬೇಕು. ಪ್ರಥಮವಾಗಿ ಡಾನ್ಸ್ ಅಭ್ಯಾಸ ಮಾಡೋದಕ್ಕಿಂತಲೂ, ಮಕ್ಕಳು ಭರತನಾಟ್ಯವನ್ನು ಕಲಿಯುವುದಕ್ಕಿಂತಲೂ ಮೊದಲಿನ ಒಂದು ಪ್ರಥಮದ ಆರಂಭ ಮಕ್ಕಳ ಕಲಿಕೆ ಏನಂತ ಹೇಳಿದರೆ ಅವರಲ್ಲಿ ಬೆಳಿಬೇಕಾದಂಥ ಶಿಸ್ತು. ಆ ಶಿಸ್ತು ಎನ್ನುವಂಥದ್ದು ಈ ಭರತನಾಟ್ಯದಲ್ಲಿ ನಾವು ಕಂಡಿದ್ದೇವೆ. ಅದು ಕೂಡ ಯಾರಿಂದ ಕಲ್ತಿದ್ದೇವೆ ಅಂತ ಹೇಳಿದರೆ ಕೇಳಬಹುದು ನಾವು, ನಮ್ಮ ಗಿರೀಶ್ ಸರ್ ಆಗಿರ್ಬೋದು ಅಥವಾ ದೀಪಕ್ ಸರ್ ಆಗಿರ್ಬೋದು. ಇಬ್ಬರು ಕೂಡ ಒಬ್ಬರಿಗಿಂತ ಒಬ್ಬರೇನು ಕಡಿಮೆ ಇಲ್ಲ ಅಂತ ಹೇಳ್ಬೋದು. ಪ್ರತಿಯೊಂದು ಕೂಡ ಅಂದರೆ ಅವರು ಡಾನ್ಸ್ ಮಾಡುವಾಗ
ಹೇಗೆ ಕಲಿಸ್ತಾರೆ ಅಂದ್ರೆ ಶಿಸ್ತು, ಅದರಲ್ಲಿ ಪ್ರತಿಯೊಂದನ್ನು ಆವಾಗ ಅವರು ಕಲ್ತಾಗಬೇಕು ಮಕ್ಕಳು. ಅದರಲ್ಲಿ ಅಷ್ಟು ಕಾನ್ಫಿಡೆಂಟ್ ಲೆವೆಲ್ ಅವರಲ್ಲಿ ರೀಚ್ ಆಗಿ ಅವರು ಅದನ್ನು ಮುಂದಿನ ಹಂತದಲ್ಲಿ ಅವರು ಅದನ್ನು ಬೆಳೆಸಿಕೊಂಡು ಹೋಗಬೇಕು. ಸಾಮಾನ್ಯವಾಗಿ ನನ್ನ ಮಗಳು 6ನೇ ಕ್ಲಾಸ್ ತನಕ ಬರುವಾಗ ಅವಳು ಅಷ್ಟೊಂದು ಆಸಕ್ತಿ ತೋರಿಸ್ತಿರ್ಲಿಲ್ಲ ಭರತನಾಟ್ಯದಲ್ಲಿ. ಮುಂದೆ ಹೋದಾಗೆ ಅವಳಿಗೆ ನಾನು ಕಲಿಬೇಕು, ನಾನು ಅದರಲ್ಲಿ ಇನ್ವಾಲ್ವ್ ಆಗಬೇಕೆನ್ನುವಂಥ ಒಂದು ಹಂತಕ್ಕೆ ಅವಳು ರೀಚ್ ಆದ್ಲು. ಈಗಂತೂ ಹೈಸ್ಕೂಲಿಗೆ ಬಂದ ನಂತರ ಒಂದು ಭರತನಾಟ್ಯ ಕ್ಲಾಸ್ ಕೂಡ ಮಿಸ್ ಮಾಡಲಿಕ್ಕೆ ಅವಳು ಹಿಂದೆ ಮುಂದೆ ನೋಡೋದಿಲ್ಲ. ಅಷ್ಟು ರೆಸ್ಪೆಕ್ಟ್, ಸರ್ ಅಂತ ಹೇಳಿದ್ರೆ ಅಷ್ಟು ರೆಸ್ಪೆಕ್ಟ್. ನಾನು ನನ್ನ ಮಗಳನ್ನು ಮೂಕಾಂಬಿಕಾ ಕಲ್ಚರಲ್ ಅಕಾಡೆಮಿಗೆ ವಿದ್ಯಾರ್ಥಿಯಾಗಿ ಕಳಿಸಿದ್ದೇನೆ. ತುಂಬ 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 ಖುಷಿ ಇದೆ ನನಗೆ ಇಲ್ಲಿ ಕಳಿಸಿದ್ರಿಂದ. ಇಲ್ಲಿ ಏನು ಅಂತ ಹೇಳಿದರೆ ಎಲ್ಲ ಅಕಾಡೆಮಿ ಇದೆ, ಡ್ಯಾನ್ಸ್ ಅಕಾಡೆಮಿ ಬೇಕಾದಷ್ಟು ಉಂಟು. ಆದರೆ ಇಲ್ಲಿದ್ದು ವಿಶೇಷತೆ ಏನು ಅಂತ ಹೇಳಿದರೆ, ನಾವು ವಿದ್ಯಾಭ್ಯಾಸವನ್ನು 2 ಥರ ಕಲೀಲಿಕ್ಕೆ ಆಗ್ತದೆ. ಒಂದು ನಾವು ಪ್ರಾಕ್ಟೀಸ್ ಮಾಡಿ ಕಲೀಲಿಕ್ಕೆ ಆಗ್ತದೆ, ಇನ್ನೊಂದು ಅದರಿಂದಲೂ ಬೆಸ್ಟ್ ಏನು ಅಂತ ಹೇಳಿದರೆ ನಾವು ನೋಡಿ ಕಲಿಯುವಂಥದ್ದು ತುಂಬ ಇರ್ತದೆ. ಅದಕ್ಕೆ ಮೂಕಾಂಬಿಕಾ ಕಲ್ಚರ್ ಅಕಾಡೆಮಿಯಲ್ಲಿ ದೊಡ್ಡ ವೇದಿಕೆ ಸಿಗ್ತದೆ ನಮಗೆ. ತಿಂಗಳಿಗೆ 3-4 ಪ್ರೋಗ್ರಾಮ್ ಆದದ್ದು ಕೂಡ ಇದೆ. ಸೊ ತುಂಬ ಖುಷಿ ಆಗ್ತದೆ ಇಲ್ಲಿ ಬಂದು. ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಸಿಕ್ಕಿದೆ, ಮಕ್ಕಳಲ್ಲಿ ದೊಡ್ಡ ಬದಲಾವಣೆಯನ್ನು ನಾನು ಕಂಡಿದ್ದೇನೆ. ನನ್ನ ಊರು ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕು. ನಾನು ಇಲ್ಲಿ ಕರ್ತವ್ಯ ನಿರ್ವಹಿಸುವಾಗ ನನ್ನ ಮಕ್ಕಳಿಗೆ ಯಾವುದಾದ್ರೂ ಒಂದು ಕಲೆಯಲ್ಲಿ ಅವರಿಗೆ ಒಂದು ಮಾರ್ಗದರ್ಶನ ಕೊಡಬೇಕು, ಆ ಕಲೆಯಲ್ಲಿ ತೊಡಗಿಸಿಕೊಳ್ಳಬೇಕು ಅನ್ನೋ ದೃಷ್ಟಿಯಿಂದ ನನ್ನ ಮಗಳಿಗೆ ಭರತನಾಟ್ಯವನ್ನು ಕಲಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ನಮ್ಮ ಪುತ್ತೂರಿನಲ್ಲಿ ನನಗೆ ಪರಿಚಿತಂಥ ಡಾಕ್ಟರ್ ಶೋಭಿತಾ ಮೇಡಮಲ್ಲಿ ಕೇಳಿದಾಗ ನಮ್ಮ ದರ್ಬೆಯಲ್ಲಿರುವಂಥ ವಿದ್ವಾನ್ ಸರ್ ಉತ್ತಮವಾಗಿ ಹೇಳಿಕೊಡ್ತಾರೆ, ಮೂಕಾಂಬಿಕಾ ಕಲ್ಚರಲ್ ಅಕಾಡೆಮಿಯಲ್ಲಿ ನಿಮ್ಮ ಮಕ್ಕಳನ್ನು ಸೇರಿಸಿ ಅನ್ನುವಂಥ ಸಲಹೆ ಕೊಟ್ಟರು. ಆ ಮೂಲಕ ನಾನು ಇಲ್ಲಿ ನನ್ನ ಮಗಳನ್ನು ಭರತನಾಟ್ಯ ಕ್ಲಾಸಿಗೆ ಸೇರಿಸಿದೆ. ಇಲ್ಲಿ ಬಂದ ಮೇಲೆ ನಮ್ಮ ಸರ್ ಇಲ್ಲಿರುವಂಥ ವಿವಿಧ ಹಂತದ ಮಕ್ಕಳಿಗೆ ಅವರ ಒಂದು ಕಲಿಕೆಯ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಮತ್ತು ಅವರಿಗೆ ಏನು ಬೇಕು ಅನ್ನೋದನ್ನು ಅತ್ಯಂತ ಅವರಿಗೆ ಅರ್ಥ ಆಗುವ ರೀತಿಯಲ್ಲಿ ಹಾಗೂ ಚಿಕ್ಕ ಮಕ್ಕಳಿಗೂ ಸಹ ಅವರ ಒಂದು ಏನೆಲ್ಲ ತಪ್ಪುಗಳಿದ್ರೂ ಸಹ ಹಂತವಾಗಿ ತಿದ್ದುತ್ತಾ ಅವರಿಗೆ ಉತ್ತಮವಾದಂಥ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ನನ್ನ ಮಗಳು ಮೊದಲು ಬರಲಿಕ್ಕೆ ಬೇಸರ ಪಡ್ಕೊಳ್ತಾ ಇದ್ಲು, ಆದರೆ ಈಗ ಪ್ರತಿದಿನ ಅವಳೇ ರೆಡಿ ಹಾಕ್ಕೊಂಡು ನಾವು ಶಾಲೆ ಬರೋದು ಎಷ್ಟೊತ್ತಿಗೆ ಅಂತ ಕಾಯ್ತಾ ಇರ್ತಾಳೆ. ಖಂಡಿತವಾಗಿಯೂ ಸರ್ ಅವಳೆಲ್ಲ ಮಕ್ಕಳಿಗೂ ಉತ್ತಮ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಮೂಡಬಿದ್ರೆಯ ಆಳ್ವಾಸ್ ಎಜುಕೇಷನ್ ಫೌಂಡೇಶನ್ನಲ್ಲಿ ಹಿರಿಯ ಅಧ್ಯಾಪಕರಾಗಿಯೂ ಸೇವೆ ಸಲ್ಲಿಸುತ್ತಿರುವುದು ಇವರ ಹಿರಿಮೆ. ನಾಟ್ಯ ಸಂಗೀತವನ್ನ ಬಹಳಷ್ಟು ಮಂದಿ ಕಲಿಯುತ್ತಾರೆ. ವಿದ್ವತ್ ಪದವಿ ಪಡೆದ ಬಳಿಕ ನಾಟ್ಯ ನೃತ್ಯ ಗುರುಗಳಾಗಿ ತಮ್ಮ ಕಲೆಯನ್ನ ಶಿಷ್ಯರಿಗೆ ಧಾರೆ ಎರೆಯುತ್ತಾರೆ. ವಿದ್ವಾನ್ ದೀಪಕ್ ಕುಮಾರ್ ಅವರು ಗುರುವಿನ ಸ್ಥಾನವನ್ನ ನಿಭಾಯಿಸುತ್ತಿರುವ ಜೊತೆಗೆ ಕಲಾವಿದನಾಗಿ ಪ್ರದರ್ಶನವನ್ನ ನಿರಂತರವಾಗಿ ನೀಡುತ್ತಿದ್ದಾರೆ. ಇಂತಹ ಅಪ್ರತಿಮ ಪ್ರತಿಭೆಗಳು ಕಾಣಸಿಗುವುದು ಬಹಳಷ್ಟು ಅಪರೂಪ. ಇವರ ಬದುಕು ಕಲಾರಾಧನೆಗೊಂದು ಜ್ವಲಂತ ನಿದರ್ಶನ. ಇವರ ಈ ಸಾಧನೆಗೆ 1992ರಲ್ಲಿ ಸುದ್ದಿ ಬಿಡುಗಡೆಯ ಪ್ರತಿಭಾದೀಪ ಪ್ರಶಸ್ತಿ, 1993ರಲ್ಲಿ ರಂಗಸುರಭಿ, 1997ರಲ್ಲಿ ಔಟ್ಸ್ಟ್ಯಾಂಡಿಂಗ್ ಯಂಗ್ ಪರ್ಸನ್ ಅವಾರ್ಡ್, 1998ರಲ್ಲಿ ಉಡುಪಿ ಶ್ರೀಕೃಷ್ಣ ಮಠದ ಶ್ರೀಕೃಷ್ಣಾನುಗ್ರಹ ಪ್ರಶಸ್ತಿ, 1999ರಲ್ಲಿ ಆರ್ಯಭಟ ಸಾಂಸ್ಕೃತಿಕ ಸಂಸ್ಥೆಯ ಆರ್ಯಭಟ ಪ್ರಶಸ್ತಿ, 2000ರಲ್ಲಿ ಸೌರಭ ಪ್ರತಿಭಾ ಪ್ರಶಸ್ತಿ, 2001ರಲ್ಲಿ ವಿಶ್ವೇಶ್ವರಯ್ಯ ಯುವ ಪ್ರಶಸ್ತಿ, 2002ರಲ್ಲಿ ರಾಷ್ಟ್ರೀಯ ರತ್ನ ಪ್ರಶಸ್ತಿ, 2007ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ರಾಜ್ಯೋತ್ಸವ ಪ್ರಶಸ್ತಿ, ಹೀಗೆ 100 ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಶ್ರೀ ಗುರುಭ್ಯೋ ನಮಃ. ಭಾಳ ಖುಷಿ ಆಗ್ತದೆ. ಯಾಕಂತೇಳಿದರೆ ಈ 30 ವರ್ಷದ ಸಂಭ್ರಮ ನನಗೆ 2 ರೀತಿಯಲ್ಲಿ ಖುಷಿ. ಯಾಕಂತೇಳಿದರೆ ಒಂದು ಶಿಷ್ಯನಾಗಿ ಗುರುಗಳ ಕಾರ್ಯಕ್ರಮ, ಇನ್ನೊಂದು ತಮ್ಮನಾಗಿ ಅಣ್ಣನ ಕಾರ್ಯಕ್ರಮ. ಇಲ್ಲಿ 2 ಜವಾಬ್ದಾರಿಗಳು ನನಗೆ. ಯಾಕಂತೇಳಿದರೆ ಶಿಷ್ಯರಾಗಿ ಎಲ್ಲರೂ ಶಿಷ್ಯರನ್ನೊಟ್ಟಿಗೂ ಸೇರಿಸಿಕೊಂಡು ಕೆಲಸಗಳನ್ನು ಮಾಡಬೇಕು, ಕಾರ್ಯಕ್ರಮದ ರೂಪರೇಷೆಗಳನ್ನು. ಅದೇ ರೀತಿ ತಮ್ಮನಾಗಿ ಕೊಡುವ ಜವಾಬ್ದಾರಿಗಳು ಎಲ್ಲವೂ ಜಾಸ್ತಿ. ಆದರೆ ತುಂಬ ಒಂದು ಖುಷಿ ಯಾಕೆಂತೇಳಿದರೆ ಆಗಿನ ಕಾಲದಲ್ಲಿ ನಮ್ಮ ತಂದೆಯನ್ನು ಸ್ಮರಿಸಲೇಬೇಕು. ಈಗ ನಮಗೆ ಟೆಕ್ನಾಲಜಿಗಳು ಬೇಕಾದಷ್ಟು ಡೆವಲಪ್ ಆಗಿದೆ, ವಾಟ್ಸಪ್ಪಲ್ಲಿ ಕಳಿಸ್ಬೋದು, ಇನ್ವೈಟು ಎಲ್ಲ ಉಂಟು. ಆದರೆ ಆಗಿನ 30 ವರ್ಷದ ಹಿಂದೆ ನಮಗೆ ಗೊತ್ತೇ ಆಗ್ತಿರಲಿಲ್ಲ ತಂದೆಯವರ ಕಷ್ಟಗಳು. ಅವರು ಬೆಳಿಗ್ಗೆ ಬ್ಯಾಂಕಿಗೆ ಹೋಗೋ ಮೊದಲು ಅದನ್ನು ಇನ್ವಿಟೇಷನ್ಸ್ ಕೊಡೋದಾಗಲಿ, ಫಾರ್ವರ್ಡಿಂಗ್ ಆಗಲಿ, ಆಗೆಲ್ಲ ನಮಗಿದ್ದದ್ದು ಖಾಲಿ ಲ್ಯಾಂಡ್ ಲೈನ್ ಅಂತ ಹೇಳಿದ್ರು. ಅದರಲ್ಲಿ ಫೋನ್ ಮಾಡಿಕೊಂಡು ಬೆಳಿಗ್ಗೆ 6 ಗಂಟೆಗೆ ಎದ್ದು 5:15 ಎದ್ದು ಹೋದದ್ದು ಎಷ್ಟೋ ಸತಿ ಉಂಟು. ಎಲ್ಲ ಕಾರ್ಯಕ್ರಮಗಳ ರೂಪರೇಷೆಗಳನ್ನು ಮಾಡ್ತಿದ್ರು. ಮತ್ತು
ಅವರು ಕಾಂಟ್ಯಾಕ್ಟ್ ಆಗದ ಜನಗಳಿಲ್ಲ. ಆಗಿನ ಕಾಲದಲ್ಲಿ ನಿಜವಾಗಿ ಹೇಳಬೇಕಂತೇಳಿದರೆ ನರ್ಮದಾ ಟೀಚರಲ್ಲಿ ಕಾರ್ಯಕ್ರಮ ಕ್ಲಾಸ್ ಕಲಿಯೋದು ಅಂತ ಹೇಳಿದರೆ ಬಹಳ ದೊಡ್ಡ ಸುದ್ದಿ. ಯಾಕೆಂದರೆ ಅವರು ದೊಡ್ಡ ದಿಗ್ಗಜರು, ಬೆಂಗಳೂರು ಕರ್ನಾಟಕದ ದೊಡ್ಡ ಗುರುಗಳು. ಅವರಲ್ಲಿ ಕಲಿತಿದ್ದವರು ಅಂತ ಹೇಳಿದರೆ ಆಗಿನ ಲಕ್ಷ್ಮೀ ಗೋಪಾಲ ಸ್ವಾಮಿಗೆ ಇರ್ಬೋದು, ಸತ್ಯನಾರಾಯಣ ರಾಜು, ಸೌಂದರ್ಯ, ಹಾಗೆ ಬೆಂಗಳೂರಿನ ಹೆಸರಾಂತ ಗುರುಗಳು ಕಲಿತಿದ್ದದ್ದು ಅವರಲ್ಲಿ. ಅಂಥದ್ರಲ್ಲಿ ಈ ಪುಟ್ಟ ಊರಿಂದ ಹೋಗಿ ಅಲ್ಲಿ ಕಲಿಯೋದಂತೇಳಿ ಭಾರಿ ಕಷ್ಟ. ಅದರಲ್ಲಿ ಅಮ್ಮ ಮುಖ್ಯವಾಗಿ ಅಣ್ಣನಿಗೆ ಬೆನ್ನೆಲುಬಾಗಿ, ಅಂದರೆ ಆಗ ಅವನು ಚಿಕ್ಕವನು, ಅಮ್ಮ ನೋಡಲಿಕ್ಕೂ ಚಿಕ್ಕವರು, ಆದರೂ ಅಲ್ಲಿ ಕರ್ಕೊಂಡು ಹೋಗಿ ಬೇರೆ ಬೇರೆ ಒಬ್ಬೊಬ್ಬರ ಮನೆಯಿಂದ ಅಲ್ಲಿಗೆಲ್ಲ ಹೋಗಿ ಅದನ್ನು ಕಲಿತು ಮತ್ತು ಇಲ್ಲಿ ರಂಗಪ್ರವೇಶ ಮಾಡೋದಂತೇಳಿದರೆ ಯಾರು ನಮಗೆ ಕನ್ಸಲ್ಸೇ ಯೋಚಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ನರ್ಮದಾ ಟೀಚರ್ ಬರ್ತಾರೆ ಅಂತೇಳಿದರೆ ಅದೊಂದು ಬಂದದಂತ ಹೇಳಿದರೆ ನಮಗೊಂದು ಮಂಗಳೂರಿನ ಹೆಚ್ಚಿನ ಟೀಚರ್ಸ್ ಆ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದರು. ಯಾಕಂದರೆ ನರ್ಮದವರು ಬರ್ತಿದ್ದಾರೆ ಅಂತೇಳಿ. ಹೇಗೆ ಈಗ ಉಳ್ಳಾಲ್ ಮೋಹನ್ ಕುಮಾರ್ ಸರ್ ಇದ್ದರು, ಅದೇ ರೀತಿ ಇಡೀ ಕರ್ನಾಟಕಕ್ಕೆ ನರ್ಮದಾ ಮೇಡಮ್ ಇದ್ದದ್ದು. 1996 ಜನವರಿ 12ರಂದು ಆರಂಭಿಸಿದ ನಾಟ್ಯಾರಾಧನೆಯ 30 ವಸಂತಗಳ ಸವಿ ನೆನಪಿಗಾಗಿ ಅಂದಿನ ರಂಗಪ್ರವೇಶದ ಚಿತ್ರಣ ಪುತ್ತೂರಿನಲ್ಲಿ ಮರುರೂಪುಗೊಳ್ಳುತ್ತಿದೆ. ಅಂದು ತಾವು ಪ್ರದರ್ಶಿಸಿದ ಆಯ್ದ ನೃತ್ಯ ಪ್ರಸ್ತುತಿಗಳನ್ನೇ ಮತ್ತೊಮ್ಮೆ ಮರು ಅರ್ಪಣೆ ಮಾಡುವ ಮೂಲಕ ದೀಪಕ್ ಕುಮಾರ್ ಅವರು ಇತಿಹಾಸವನ್ನ ಮರುಸೃಷ್ಟಿಸುತ್ತಿದ್ದಾರೆ. 2026 ಜನವರಿ 11ರಂದು ಸಂಜೆ 5 ಗಂಟೆಗೆ ಪುತ್ತೂರಿನ ತೆಂಕಿಲ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆಯ ಸಭಾಂಗಣದಲ್ಲಿ ನಡೆಯುವ ಈ ಅಪೂರ್ವ ಕಾರ್ಯಕ್ರಮದಲ್ಲಿ ದೀಪಕ್ ಕುಮಾರ್ ಅವರ ರಂಗ ಪ್ರವೇಶದ ಸಂದರ್ಭದಲ್ಲಿ ಮೃದಂಗ ವಾದನವನ್ನ ಮಾಡಿರುವ ಕರ್ನಾಟಕ ಕಲಾಶ್ರೀ ಬೆಂಗಳೂರಿನ ಜಿ ಗುರುಮೂರ್ತಿ ಅವರು ಪುನಃ ಮೃದಂಗ ನುಡಿಸಲಿದ್ದಾರೆ. ಜೊತೆಗೆ 30 ವರ್ಷಗಳ ಹಿಂದೆ ರಂಗ ಪ್ರವೇಶದ ಅಮೂಲ್ಯ ಕ್ಷಣಗಳನ್ನ ಸೆರೆ ಹಿಡಿದಿರುವ ಯಜ್ಞ ಮಂಗಳೂರು ಅವರು ಈ ಐತಿಹಾಸಿಕ ಕ್ಷಣಗಳನ್ನ ಮತ್ತೊಮ್ಮೆ ಕ್ಯಾಮೆರಾದಲ್ಲಿ ದಾಖಲಿಸುತ್ತಿದ್ದಾರೆ. ದೀಪಕ್ ಕುಮಾರ್ ಅವರ ನೃತ್ಯ ಗುರುಗಳಾದ ಬೆಂಗಳೂರಿನ ಡಾಕ್ಟರ್ ವೀಣಾಮೂರ್ತಿ ವಿಜಯ್ ಹಾಗೂ ಕರ್ನಾಟಕ ಕಲಾಶ್ರೀ ವಿದುಷಿ ರಾಜಶ್ರೀ ಉಳ್ಳಾಲ ಅವರು ಗೌರವಾನ್ವಿತ ಅತಿಥಿಗಳಾಗಿ ಭಾಗವಹಿಸುತ್ತಿದ್ದಾರೆ. ನಟುವಾಂಗ ಮತ್ತು ಹಾಡುಗಾರಿಕೆಯನ್ನ ವಿದುಷಿ ಪ್ರೀತಿಕಲಾ ಅವರು ನಿರ್ವಹಿಸಲಿದ್ದು, ಕೊಳಲು ಮತ್ತು ವಯಲಿನ್ನಲ್ಲಿ ಮೇಧಾ ಉಡುಪ ಮಂಗಳೂರು ಮತ್ತು ತನ್ಮಯಿ ಉಪ್ಪಂಗಳ ಎನ್ನುವ ಇಬ್ಬರು ಯುವ ಪ್ರತಿಭೆಗಳು ಭಾಗವಹಿಸುತ್ತಿದ್ದಾರೆ. ರಂಗಪ್ರವೇಶ ಎಂಬುದು ಒಬ್ಬ ಕಲಾವಿದರ ಒಂದು ಜೀವನದಲ್ಲಿ ಬಹಳ ಮುಖ್ಯ ಅಂಶ. ಹೇಗೆ ನಮ್ಮ ಜೀವನದಲ್ಲಿ ಮದುವೆ ಎಂಬುದು ಒಂದು ಮುಖ್ಯ ಹಂತವು, ಅದೇ ರೀತಿಯಲ್ಲಿ ರಂಗಪ್ರವೇಶ ಎಂಬುದು ಕೂಡ ಒಂದು ಬಹಳ ಮುಖ್ಯವಾದಂಥ ಹಂತ. ಆಗ ಗುರು ಶಿಷ್ಯರ ಒಂದು ಸಂಬಂಧ ಬಹಳಷ್ಟು ಒಂದು ಭಾವನಾತ್ಮಕವಾದದ್ದು. ಅಲ್ಲಿ ಗುರುಗಳಿಗೆ ನಾವು ಕಲಿತಂತಹ ವಿದ್ಯೆಯನ್ನು ಅವರ ಸಮ್ಮುಖದಲ್ಲಿ ಅರ್ಪಿಸಿ ಅವರಿಗೆ ಗುರು ಕಾಣಿಕೆಯನ್ನು ಕೊಡುವಂಥದ್ದು. ಆಗ ನನ್ನ ಗುರುಗಳಾದ ನರ್ಮದಾರವರಿದ್ದರು, ನಾನು ನರ್ಮದಾ ಆಂಟಿ ಅಂತ ಕರಿತೇವೆ. ಬೆಂಗಳೂರಿನಲ್ಲಿ ದೊಡ್ಡ ಗುರುಗಳವರು ಕಿಟ್ಟಪ್ಪ ಪಿಳ್ಳೆ, ತಂಜಾವೂರು ಕಿಟ್ಟಪ್ಪ ಪಿಳ್ಳೆಯವರ ನೇರ ಶಿಷ್ಯವರು, ತಂಜಾವೂರು ಬಾಣಿಯನ್ನು ಬಹಳಷ್ಟು ಪ್ರಚಲಿತ ತಂದವರು. ಅವರ ಸಮ್ಮುಖದಲ್ಲಿ ನಾನು ಮಾಡಿದ್ದು. ಮತ್ತು ನನ್ನ ಇನ್ನೊಂದು ಅಂದರೆ ಹಾಡುಗಾರಿಕೆಯಲ್ಲಿ ಜಾಹ್ನವಿ ಜಯಪ್ರಕಾಶ್ ಅಂತ, ವಿದುಷಿ ಜಾಹ್ನವಿ ಜಯಪ್ರಕಾಶ್ ಅಂತ ಇದ್ದರು. ಈಗ ಅವರಿಬ್ಬರೂ ಇಲ್ಲ, ನಮ್ಮೊಂದಿಗಿಲ್ಲ. ಆದರೆ ಅವರ ನಂತರ ನಾನು ಉಳ್ಳಾಲ ಮೋಹನ್ ಕುಮಾರ್ ಮಾಸ್ಟ್ರಲ್ಲಿ ಹೋಗಿದ್ದು. ಈಗ ನಮ್ಮ ಕರಾವಳಿಯ ದೊಡ್ಡ ಗುರುಗಳು ಅವರು ಈಗಲೂ ಇದ್ದಾರೆ. 93ರ ಯುವಕ ಅಂತ ಹೇಳ್ತೇವೆ ನಾವೆಲ್ಲರೂ. ಅವರು ಉತ್ಸಾಹದಲ್ಲಿ ಬರಲಿಕ್ಕೆ ತಯಾರಾಗಿದ್ದಾರೆ. ಜೊತೆಗೆ ಅವರ ಮಗಳು ನನಗೆ ಮತ್ತೋರ್ವ ಗುರು ಸಮಾನರಾದಂತಹ ವಿದುಷಿ ರಾಜಶ್ರೀ ಉಳ್ಳಾಲ್ ಅವರು ಕೂಡ ಬರ್ತಾ ಇದ್ದಾರೆ. ಮತ್ತು ನನ್ನ ಕೂಚಿಪುಡಿ ಗುರುಗಳಾದಂತಹ, ನನಗೆ ಕೂಚಿಪುಡಿ ಹಾಗೂ ನೃತ್ಯ ಕ್ಷೇತ್ರದಲ್ಲಿ ಬಹಳಷ್ಟು ನನಗೆ ಗಾಡ್ ಮದರ್ ಥರ ಇದ್ದವರು ಗುರು ವೀಣಾಮೂರ್ತಿ ವಿಜಯ್, ಈ ಇಬ್ಬರು ಗುರುಗಳು ಬರ್ತಾ ಇದ್ದಾರೆ. ಹಾಗೆ ನನ್ನ ಆಗಿನ ಗುರುಗಳು ನರ್ಮದಾರವರನ್ನು ಕಲ್ಪನೆ ಮಾಡಿಕೊಂಡು ಈ ಗುರುಗಳ ಸಮ್ಮುಖದಲ್ಲಿ ಮತ್ತು ನನ್ನನ್ನು ಬೆಳೆಸಿದಂತಹ ಪುತ್ತೂರಿನ ಜನತೆಯ ಮುಂದೆ ಮಹಾಲಿಂಗೇಶ್ವರ ದೇವರ ಆಶೀರ್ವಾದದೊಂದಿಗೆ ನಾನು ಪುನಃ ಆಗ ನಾನು ಮಂಗಳೂರಲ್ಲಿ ಮಾಡಿದ್ದೆ. ಈಗ ನನ್ನನ್ನು ಬೆಳೆಸಿದಂತಹ ಪುತ್ತೂರಿನಲ್ಲಿ ನಾನು ಮಾಡ್ತಾ ಇದ್ದೇನೆ. ವಿದ್ವಾನ್ ದೀಪಕ್ ಕುಮಾರ್ ಅವರ 30 ವರ್ಷಗಳ ಸಂಭ್ರಮವು ಪುತ್ತೂರಿನ ಸಾಂಸ್ಕೃತಿಕ ಪರಂಪರೆಯ ವಿಜಯೋತ್ಸವ. ಈ ಸಂಭ್ರಮವು ಮತ್ತಷ್ಟು ನವೀನ ನೃತ್ಯ ರೂಪಕಗಳಿಗೆ, ಸೃಜನಶೀಲ ಚಿಂತನೆಗಳಿಗೆ ಸ್ಫೂರ್ತಿಯಾಗಲಿ. ಈ ಪವಿತ್ರ ಪಯಣ ಹೀಗೆಯೇ ಮುಂದುವರಿಯಲಿ. ಕಲೆ ಮತ್ತು ಕಲಾವಿದನ ಈ ಅಪೂರ್ವ ಬಾಂಧವ್ಯ ಮುಂದಿನ ತಲೆಮಾರಿಗೂ ದಾರಿ ದೀಪವಾಗಲಿ ಎಂಬ ಆಶಯ ನಮ್ಮದು.
ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.